ದಕ್ಷಿಣ ಕನ್ನಡ ಜಿಲ್ಲೆಯ ಉಪ್ಪಿನಂಗಡಿ ಸಮೀಪದ ನೆಲ್ಯಾಡಿ ಹೊಸಮಜಲು ಎಂಬಲ್ಲಿ ಕೆಲವು ವರ್ಷಗಳಿಂದ ಅಕ್ರಮವಾಗಿ ಕಾರ್ಯಾಚರಿಸುತ್ತಿದ್ದ ಬೃಹತ್ ಫರ್ನೇಸ್ ಆಯಿಲ್ ಮಿಕ್ಸಿಂಗ್ ಅಡ್ಡೆ ಮೇಲೆ ಪುತ್ತೂರು ಡಿವೈಎಸ್ಪಿ ಗಾನ ಪಿ ಕುಮಾರ್ ಅವರ ನೇತೃತ್ವದ ಪೊಲೀಸರ ತಂಡ ದಾಳಿಯನ್ನ ನಡೆಸಿದೆ. ದಾಳಿಯ ವೇಳೆ 2 ಟ್ಯಾಂಕರ್, ಮಿಕ್ಸಿಂಗ್ಗೆ ಬಳಸ್ತಾ ಇದ್ದ ಉಪಕರಣಗಳು ಸೇರಿದಂತೆ ಹಲವು ಸ್ವತ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಪ್ರಾಥಮಿಕ ಮಾಹಿತಿ ಪ್ರಕಾರ 6 ಆರೋಪಿಗಳನ್ನು ವಶಕ್ಕೆ ಪಡೆಯಲಾಗಿದೆ. ಮಂಗಳೂರು-ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ 75ರ ಹೊಸ ಮಜಲು ಸೇತುವೆಯ ಬಳಿ ಕೆಲವು ವರ್ಷಗಳಿಂದ ಈ ಆಯಿಲ್ ಮಿಕ್ಸಿಂಗ್ ದಂಧೆ ಅವ್ಯಾಹತವಾಗಿ ನಡೀತಾ ಇತ್ತು ಎಂಬ ಆರೋಪ ಕೇಳಿಬಂದಿದೆ. ಹಲವಾರು ಬಾರಿ ಪೊಲೀಸರು, ಮಾಧ್ಯಮ ಪ್ರತಿನಿಧಿಗಳು ಈ ಅಕ್ರಮ ನಡೀತಾ ಇರುವ ಅಡ್ಡೆಗೆ ದಾಳಿ ನಡೆಸಲು ಮುಂದಾದರೂ ಕೂಡ ಯಾವುದಾದ್ರೂ ಮೂಲಗಳಿಂದ ಮಾಹಿತಿ ಸೋರಿಕೆಯಾಗಿ ಆ ಪ್ರಯತ್ನ ವಿಫಲ ಆಗ್ತಾ ಇತ್ತು. ಆದರೆ ಮಂಗಳವಾರ ಸಂಜೆ ಖಚಿತ ಮಾಹಿತಿ ಆಧರಿಸಿ ಪುತ್ತೂರು ಡಿವೈಎಸ್ಪಿ ಗಾನ ಪಿ ಕುಮಾರ್ ನೇತೃತ್ವದ ಪೊಲೀಸರ ತಂಡವು ಈ ಅಡ್ಡೆಗೆ ದಾಳಿಯನ್ನ ಮಾಡಿ ಅಕ್ರಮವನ್ನ ಪತ್ತೆ ಹಚ್ಚಿದೆ. ಪೊಲೀಸರು ದಾಳಿ ಮಾಡುವ ಸಮಯದಲ್ಲಿ 2 ಟ್ಯಾಂಕರ್ಗಳಲ್ಲಿ ಫರ್ನೇಸ್ ಆಯಿಲ್ ಮಿಕ್ಸಿಂಗ್ ದಂಧೆ ನಡೀತಾ ಇತ್ತು. ದಾಳಿ ಮಾಡಿದ ಸಮಯದಲ್ಲಿ ಸುಮಾರು 36,000 ಲೀಟರ್ನಷ್ಟು ಫರ್ನೇಸ್ ಆಯಿಲ್ ಪತ್ತೆಯಾಗಿದೆ. ಭೂಗತವಾಗಿ 2 ಬೃಹತ್ ಟ್ಯಾಂಕ್ಗಳು, ವಿದ್ಯುತ್ ಹಾಗೂ ಡೀಸೆಲ್ ಚಾಲಿತ ಪಂಪುಗಳು ಪತ್ತೆಯಾಗಿದೆ. ವಿಪರ್ಯಾಸ ಅಂದರೆ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲೇ ಯಾವುದೇ ಹೆದರಿಕೆ ಇಲ್ಲದೆ ಈ ದಂಧೆ ನಡೀತಾ ಇತ್ತು. ಘಟನಾ ಸ್ಥಳಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿ ಋಷಿಕೇಶ್ ಸೋನಾವಣೆ, ಎಎಸ್ಪಿ ವಿಬಿ ಭಾಸ್ಕರ್, ಕಡಬ ತಹಶೀಲ್ದಾರ್ ಅನಂತ್ ಶಂಕರ್, ಗಣಿ ಮತ್ತು ಭೂವಿಜ್ಞಾನ ಅಧಿಕಾರಿ ಸುಷ್ಮಾ, ವೃತ್ತ ನಿರೀಕ್ಷಕ ಉಮೇಶ್ ಉಪ್ಪಳಿಕೆ ಮತ್ತು ಪಂಚಾಯತ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ಉಪ್ಪಿನಂಗಡಿಯಿಂದ ನಮ್ಮ ಪ್ರತಿನಿಧಿ ಕುಮಾರ್ ಅವರು. ಕುಮಾರ್ ಅವರೇ, ಫರ್ನೇಸ್ ಆಯಿಲ್ ಮಿಕ್ಸಿಂಗ್ ಅಡ್ಡೆ ಮೇಲೆ ಪೊಲೀಸರು ದಾಳಿಯನ್ನ ಮಾಡಿದ್ದಾರೆ. ಈ ಕಾರ್ಯಾಚರಣೆ ಬಗ್ಗೆ, ಹಾಗೆ ಎಷ್ಟು ಜನರನ್ನ ಬಂಧನ ಮಾಡಲಾಯಿತು ಅಂತ? ಈ ಒಂದು ಕಾರ್ಯಾಚರಣೆ ಮಂಗಳವಾರ ನಿನ್ನೆ ಮಧ್ಯಾಹ್ನದ ವೇಳೆಯಲ್ಲಿ ನಡೆದಿದೆ. ಪುತ್ತೂರು ಡಿವೈಎಸ್ಪಿ ಡಾಕ್ಟರ್ ಗಾನ ಕುಮಾರ್ ಅವರ ನೇತೃತ್ವದ ಪೊಲೀಸ್ ತಂಡ ಈ ಒಂದು ಅಡ್ಡೆಗೆ ದಾಳಿ ಮಾಡಿದ್ದು ಸುಮಾರು ಈಗಾಗಲೇ ಈವರೆಗಿನ ಮಾಹಿತಿಯಂತೆ ಸುಮಾರು 8 ಜನರನ್ನು ಪೊಲೀಸರು ಬಂಧಿಸಿದ್ದಾರೆ ಮತ್ತು ಈ ಬಗ್ಗೆ ಎಲ್ಲ ಮಾಹಿತಿಗಳನ್ನು ಈ ಒಂದು ಬಂಧಿತ ಆರೋಪಿಗಳಿಂದ ಪಡೆದುಕೊಳ್ಳುತ್ತಿದ್ದಾರೆ. ಮತ್ತು ಈ ಒಂದು ಘಟನಾ ಸ್ಥಳದಲ್ಲಿ ದಾಳಿ ಮಾಡಿದ ಸಂದರ್ಭದಲ್ಲಿ ಪೊಲೀಸರಿಗೆ ಸುಮಾರು 36,000 ಲೀಟರ್ ಫರ್ನಿಶ್ ಆಯಿಲ್ ಪತ್ತೆಯಾಗಿದೆ ಮತ್ತು ಈ ಒಂದು ಆಯಿಲ್ ಅನ್ನು ಸಾಗಾಟ ಮಾಡಲು ಬಳಸಿದಂತಹ 2 ಟ್ಯಾಂಕರ್ಗಳು ಮತ್ತು ಇತರ ಮೋಟಾರು ಪಂಪ್ಗಳನ್ನು ಕೂಡ ಈ ಪೊಲೀಸರು ಈ ಒಂದು ಸಂದರ್ಭದಲ್ಲಿ ವಶಪಡಿಸಿಕೊಂಡಿದ್ದಾರೆ. ಒಟ್ಟು 8 ಮಂದಿಯನ್ನ ಬಂಧನ ಮಾಡಲಾಗಿದೆಯಾ? ಹೌದು, ಈವರೆಗಿನ ಮಾಹಿತಿ ಪ್ರಕಾರ ಸುಮಾರು 8 ಜನರನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಮತ್ತು ಅವರಿಂದ ಇನ್ನಷ್ಟು ಮಾಹಿತಿಯನ್ನು ಈ ಒಂದು ದಂಧೆ ಕಳೆದ ಹಲವು ವರ್ಷಗಳಿಂದ ನಡೆಯುತ್ತಿರುವ ಬಗ್ಗೆ ಸಾರ್ವಜನಿಕರಲ್ಲಿ ಅನುಮಾನವಿತ್ತು. ಈ ಕಾರಣಕ್ಕಾಗಿ ಈ ಒಂದು ಜಾಲದಲ್ಲಿ ಯಾರೆಲ್ಲ ನಿರತರಾಗಿದ್ದಾರೆ ಮತ್ತು ಅವರ ಜಾಡಿ ಹಿಡಿಯುವಂತ ಒಂದು ಪ್ರಯತ್ನದಲ್ಲಿ ಇದೀಗ ಪೊಲೀಸರು ನಿರತರಾಗಿದ್ದಾರೆ. ಸುಮಾರು ಎಷ್ಟು ಹೊತ್ತಿನ ವೇಳೆಗೆ ಈ ಕಾರ್ಯಾಚರಣೆ ನಡೆಯಿತು? ಯಾಕಂದ್ರೆ ಈ ಹಿಂದೆ ಕೂಡ ಹಲವು ಪ್ರಯತ್ನಗಳು ನಡೆದಿತ್ತು, ಆದ್ರೂ ವಿಫಲ ಆಗಿತ್ತು. ಯಾವ ರೀತಿ ಕಾರ್ಯಾಚರಣೆ ನಡೆಯಿತು? ನಿನ್ನೆ ಒಂದು ಮುಂಜಾನೆ ಸಂದರ್ಭದಲ್ಲಿ ಕೂಡ ಈ ಒಂದು ಘಟನೆ ವಿವರ ಡಿವೈಎಸ್ಪಿ ಅವರ ಗಮನಕ್ಕೆ ಬಂದಿತ್ತು ಮತ್ತು ಈ ಕಾರಣಕ್ಕಾಗಿ ಪೊಲೀಸರನ್ನು ಸಜ್ಜುಗೊಳಿಸಿ ಸುಮಾರು ಮಧ್ಯಾಹ್ನದ ವೇಳೆಗೆ ಈ ಒಂದು ಘಟನಾ ಸ್ಥಳಕ್ಕೆ ದಾಳಿ ಮಾಡಿದ್ದಾರೆ ಮತ್ತು ಈ ಸಂದರ್ಭದಲ್ಲಿ ದಂಧೆಗೆ ಬಳಸುತ್ತಿದ್ದಂತಹ ಎಲ್ಲ ವಾಹನಗಳು ಮತ್ತು ಟ್ಯಾಂಕರ್ಗಳು ಮತ್ತು ಇತರ ಸೊತ್ತುಗಳನ್ನು ಕೂಡ ರೆಡ್ ಹ್ಯಾಂಡ್ ಆಗಿ ಹಿಡಿಯುವಲ್ಲಿ ಪೊಲೀಸರು ಸಫಲರಾಗಿದ್ದಾರೆ ಮತ್ತು ಈ ಮೂಲಕ ಈ ಒಂದು ಕಾರ್ಯಾಚರಣೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ. ಇನ್ನು ವಶಪಡಿಸಿಕೊಂಡಂತ ಆಯಿಲ್ ಅನ್ನ ಎಲ್ಲಿ ತೆಗೆದುಕೊಂಡು ಹೋಗ್ತಾರೆ ಅನ್ನುವಂತ ಬಗ್ಗೆ ಏನಾದ್ರು ಮಾಹಿತಿ ಸಿಗ್ತಾ ಇದೆಯಾ? ಇದೊಂದು ಕ್ರೂಡ್ ಆಯಿಲ್ ಅಂದ್ರೆ ಕಚ್ಚಾ ತೈಲದಿಂದ ಒಂದು ತಯಾರಿಸುವಂತ ಒಂದು ಆಯಿಲ್ ಆಗಿದೆ. ಈ ಒಂದು ಡಾಮರ್ ಸಂಸ್ಕರಣಿಸುವ ಮೊದಲು ಈ ಒಂದು ಫರ್ನಿಶ್ ಆಯಿಲ್ ಕಚ್ಚಾ ತೈಲದಿಂದ ಸಿಗುತ್ತದೆ. ಈ ಒಂದು ಕಚ್ಚಾ ತೈಲವನ್ನು ಹೆಚ್ಚಾಗಿ ಬೃಹತ್ ಕೈಗಾರಿಕೆಗಳಲ್ಲಿ, ಬಾಯ್ಲರ್ ಇರುವಂತಹ ಕೈಗಾರಿಕೆಗಳಲ್ಲಿ ಉಷ್ಣ ಅಂದ್ರೆ ಈ ಉಷ್ಣ ಇಂಧನವಾಗಿ ಬಳಸ್ತಾ ಇದ್ದಾರೆ ಮತ್ತು ಹೆಚ್ಚಿನ ಬೇಡಿಕೆ ಕೂಡ ಈ ಒಂದು ಆಯಿಲ್ಗಿದೆ. ಇನ್ನು ಪೈಪ್ಲೈನ್ ನ ಕಣ್ಣ ಕೊರೆದು ಡೀಸೆಲ್ ಕಳವು ಮಾಡ್ತಾ ಇದ್ದಂತ ಜಾಲಕ್ಕೂ ಕೂಡ ಈ ಹಿಂದೆ ದಾಳಿಯನ್ನ ಮಾಡಲಾಗಿತ್ತು. ಇದೀಗ ಈ ಪ್ರಕರಣ ಪದೇ ಈ ಪ್ರಕರಣ ಈ ವ್ಯಾಪ್ತಿಯಲ್ಲಿ ನಡೀತಾ ಇದೆ. ಇಲಾಖೆ ಅಧಿಕಾರಿಗಳ ಮೇಲೆ ಆಗ್ಲಿ ಅಥವಾ ಪೊಲೀಸರ ಮೇಲೆ ಆಗ್ಲಿ ಯಾವುದೇ ಭಯ ಕಾಣ್ತಾ ಇಲ್ಲ ಅನ್ನೋ ರೀತಿ ಕಾಣಿಸ್ತಾ ಇದೆ. ಖಂಡಿತವಾಗಿ ಈ ಒಂದು ಪೈಪ್ಲೈನ್ಗಳು ಹಾಗೂ ಟ್ಯಾಂಕರ್ಗಳು ಹೆಚ್ಚಾಗಿ ಸಾಗಿಸುವಂತ ಒಂದು ರಸ್ತೆಗಳು ನಿರ್ಜನ ಪ್ರದೇಶವಾಗಿದೆ ಮತ್ತು ಈ ಒಂದು ಪ್ರದೇಶದಲ್ಲಿ ಸಾರ್ವಜನಿಕರ ಚಲನವಲನ ಕೂಡ ಅತ್ಯಂತ ಕಡಿಮೆ ಇರ್ತದೆ. ಹಗಲು ಹೊತ್ತಿನಲ್ಲಿ ಮಾತ್ರ ಇಲ್ಲಿ ಸಾರ್ವಜನಿಕರಿಗೆ
ಚಲನವಲನ ಇರ್ತದೆ ಮತ್ತು ರಾತ್ರಿ ಹೊತ್ತಿನಲ್ಲಿ ಇದೊಂದು ಅತ್ಯಂತ ನಿರ್ಜನ ಪ್ರದೇಶವಾಗುತ್ತದೆ. ಈ ಕಾರಣಕ್ಕಾಗಿ ಒಂದು ದಂಧೆಕೋರರಿಗೆ ಇದೇ ಪ್ರದೇಶವನ್ನು ಅವರು ಚೂಸ್ ಮಾಡ್ತಾರೆ ಇಂತ ಒಂದು ಜಾಲ ಹರಡುವುದಕ್ಕೆ ಆಗಿ. ಈ ಕಾರಣಕ್ಕಾಗಿ ಪೊಲೀಸರಿಗೆ ಕೂಡ ಈ ಮಾಹಿತಿ ಲಭಿಸುವುದು ಕೊಂಚ ವ್ಯತ್ಯಯವಾಗ್ತಾ ಇದೆ. ಎಸ್, ಧನ್ಯವಾದಗಳು ಕುಮಾರ್ ತಮ್ಮೆಲ್ಲ ಮಾಹಿತಿಗೆ. ಇದು ಒಂದು 3 ಗಂಬಟ್ ಮನಗೆ 18 ಗಾಲಿ. ಈ ಟ್ಯಾಂಕ್ ಕಂಪೇರ್ ಮಾಡಿದ್ರೆ ಇಷ್ಟು ದೊಡ್ಡದಿರೋದು ಇಲ್ಲ ಸರ್, ಅದರಲ್ಲಿ ಅದು 26 ಅಲ್ಲ, 18,000. ಇದು ಎಷ್ಟು ಸಾವಿರ? ಇದು 10,000. 10,000. ಓಕೆ, ದಟ್ ಫ್ರೀ ದಟ್ ವೇ ನೋ. ಇದು 1 2 3 4 ಒಂದು ಖಚಿತ ಮಾಹಿತಿ ಬಂದಿತ್ತು. ಇಂಥ ನೆಲ್ಯಾಡಿ ಹತ್ತಿರ ಒಂದು ಜಾಗದಲ್ಲಿ ಒಂದು ಕಡೆ ಇಂಥ ಮಂಗಳೂರು ಕಡೆ, ಬ್ಯಾಂಗ್ಳೂರು ಕಡೆ ಅಥವಾ ಚೆನ್ನೈ ಕಡೆ ಸಾಗಿಸ್ತಾ ಇರುವಂಥ ಇದು ಆಯಿಲ್ ಟ್ಯಾಂಕರಿಂದ ಸ್ವಲ್ಪ 100 ಲೀಟರ್ 200 ಲೀಟರ್ ಆ ರೀತಿ ಆಯಿಲನ್ನು ತೆಗೆದು ಅದನ್ನು ಮತ್ತೆ ಬೇರೆ ಮಟೀರಿಯಲ್ ಜೊತೆ ರಿಪ್ಲೇಸ್ ಮಾಡಿ ಕಳಿಸ್ತಿದ್ರಂತೆ. ಆ ಮಾಹಿತಿಯ ಮೇರೆಗೆ ನಾವು ಇಲ್ಲಿ ಬಂದು ನಮ್ಮ DSP ಪುತ್ತೂರು ಗಾಣ ಅವರು ಇಲ್ಲಿ ಬಂದು ರೇಡ್ ಮಾಡಿರ್ತಾರೆ. ರೇಡ್ ಮಾಡಿದ ನಂತರ ಇಲ್ಲಿ 2 ಟ್ಯಾಂಕರನ್ನು ನಾವು ವಶಪಡಿಸಿದ್ದೀವಿ. ಮತ್ತು ಕೆಲವು ಈ ರೀತಿ ಕಳ್ಳತನ ಮಾಡಿ ಇಟ್ಟಿರುವಂತಹ ಆಯಿಲನ್ನು ಸಹ ಒಂದು ಅಂಡರ್ಗ್ರೌಂಡ್ ಚೇಂಬರಲ್ಲಿ ಇಟ್ಟಿದ್ದಾರೆ. ಅದು ಎಲ್ಲ ಪೂರ್ತಿ ಸ್ಟಾಕ್ ನೋಡಿದರೆ ಅರೌಂಡ್ 36,000 ಲೀಟರ್ ಅಷ್ಟು ಫರ್ನೆಸ್ ಆಯಿಲ್ ನಾವು ವಶಪಡಿಸಿದ್ದೀವಿ.